ಮಕ್ಕಳೊಂದಿಗೆ ನೃತ್ಯವನ್ನ ಮಾಡುತ್ತಾ ಆಟದ ಜೊತೆ ಪಾಠ ಮಾಡುವ ರೀಲ್ಸ್ ವಿಡಿಯೋ ಮೂಲಕ ಅಭಿಮಾನಗಳನ್ನ ಹೊಂದಿದ್ದಂತಹ ಶಿಕ್ಷಕಿಯೊಬ್ಬರು ಇತ್ತೀಚೆಗೆ ಮಾಡಿರುವಂತಹ ಜಾಗೃತಿ ವಿಡಿಯೋ ಕ್ಷಮೆ ಕೇಳುವಷ್ಟರ ಮಟ್ಟಿಗೆ ವಿವಾದಕ್ಕೆ ಕಾರಣವಾಗಿದೆ. ಡ್ಯಾನ್ಸ್ ಟೀಚರ್ ಎಂದೇ ಫೇಮಸ್ ಆಗಿದ್ದ ಕಾರ್ಕಳದ ಖಾಸಗಿ ಶಾಲೆಯ ಶಿಕ್ಷಕಿ ವಂದನಾ ರಾಯ್ ಇವರ ಬಗ್ಗೆ ಕರಾವಳಿ ಭಾಗಕ್ಕೆ ಬಹಳಷ್ಟು ಪರಿಚಯ ಇದೆ. ವಂದನಾ ರಾಯ್ ಅವರು ಇತ್ತೀಚೆಗೆ ತಮ್ಮ ವಿದ್ಯಾರ್ಥಿಗಳನ್ನ ಮೊಬೈಲ್ ಎಡಿಕ್ಷನ್ ಇಂದ ಹೇಗಾದರೂ ದೂರ ಮಾಡಬೇಕೆನ್ನುವಂತಹ ಉದ್ದೇಶದಿಂದ, ಅಂದ್ರೆ ಒಂದು ಸದುದ್ದೇಶ, ಹಾಗಾಗಿ ಶಾಲೆಯಲ್ಲಿ ಒಂದು ಸಣ್ಣ ಸ್ಕಿಟ್ ಮಾಡಿದ್ರು. ಇದು ವಿದ್ಯಾರ್ಥಿನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಮೊಬೈಲ್ ನೋಡಿ ಈ ಬಾಲಕಿಯ ಕಣ್ಣು ಹೇಗೆ ಆಗಿದೆ ನೋಡಿ ಅಂತ ಹೇಳಿ ಉಳಿದ ಮಕ್ಕಳಲ್ಲಿ ಭಯದ ಮೂಲಕವಾದರೂ ಕೂಡ ಈ ಮೊಬೈಲ್ ಎಡಿಕ್ಷನ್ ಇಂದ ವಿದ್ಯಾರ್ಥಿಗಳನ್ನ ದೂರವಿಡಬೇಕು ತರಗತಿಯಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿದಂತಹ ಜಾಗೃತಿ ವಿಡಿಯೋಗೆ ನೆಟ್ಟಿಗರು ಆಕ್ರೋಶ ಹೊರಹಾಕಿದ್ರು. ಈ ಆಕ್ರೋಶದ ಬೆನ್ನಲ್ಲೇ ಶಿಕ್ಷಕಿ ವಂದನಾ ರಾಯ್ ಅವರು ವಿಡಿಯೋ ಡಿಲೀಟ್ ಮಾಡುವ ಮೂಲಕ ಕ್ಷಮೆ ಕೂಡ ಕೇಳಿದ್ದಾರೆ. ಸದ್ಯ ಕ್ಷಮೆ ಕೇಳಿದಂತಹ ವಂದನಾ ರಾಯ್ ಪರ ಹಲವಾರು ಜನರು ಶ್ಲಾಘನೀಯ ಕಮೆಂಟ್ ಕೂಡ ಹಾಕಿದ್ದಾರೆ. ಸದ್ಯ ವಂದನಾ ರಾಯ್ ತಮ್ಮ ಜಾಗೃತಿ ವಿಡಿಯೋ ಬಗ್ಗೆ ಕ್ಷಮೆ ಕೇಳುವುದರ ಜೊತೆ ತಾನು ಮಾಡಿದ ವಿಡಿಯೋ ತಲುಪುವವರೆಗೆ ತಲುಪಿದೆ, ನಾನು ಇರೋದೇ ಮಕ್ಕಳಿಗಾಗಿ ಅಂತ ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಬರೆದು ಬೇಸರವನ್ನ ಹೊರಹಾಕಿದ್ದಾರೆ ವಂದನಾ ಟೀಚರ್. ನೋಡ್ಬಿಡ